ಜನಸೇವೆ ಜನರ ಸೇವೆ ಮಾಡುವುದು ಬಡವರ ಆಶಾಕಿರಣ ಆಗುವುದೇ ನಿಜವಾದ ರಾಜಕೀಯ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಬಿಕೆ ಹರಿಪ್ರಸಾದ್ ಹೇಳಿದರು. ಅರಂತೂಡಿನ ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಅರಂತೂಡಿನ ಉದಯನಗರದಲ್ಲಿ ನೂತನವಾಗಿ ನಿರ್ಮಿಸಿದ ಅನ್ವರುಲ್ ಹುದಾ ಶಾದಿ ಮಹಲ್ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಎಲ್ಲ ಧರ್ಮಗಳಿಗೂ ಅವರದೇ ಆದ ಗ್ರಂಥಗಳು ಇದೆ. ಆದರೆ ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ಎಲ್ಲರ ಗ್ರಂಥ. ಸಂವಿಧಾನದಿಂದ ಈ ದೇಶ ಸದೃಢವಾಗಿ ಉಳಿದಿದೆ. ಆದುದರಿಂದ ಸಂವಿಧಾನವನ್ನು ಉಳಿಸಿ ಬೆಳೆಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಚಿಕ್ಕವರು ಅನ್ನೋದು ಭಾವನೆಗಳು ಬರಬಾರದು. ನಾವು ಭೇದ ಭಾವ ಕೀಳು ಮೇಲೂ ಸಹ ಬರಬಾರದು, ಅಥವಾ ಯಾವುದೇ ರೀತಿಯ ಭೇದ ಭಾವಗಳು ಸಹ ನಮ್ಮಲ್ಲಿ ಇರಬಾರದು. ಅದಕ್ಕೋಸ್ಕರ ಸ್ವತಂತ್ರ ಹೋರಾಟದ ತಿರುಳು ಮಹಾತ್ಮ ಗಾಂಧಿ ಅವರು ಮಾಡಿದಾಗ ಅದು ಭೇದ ಭಾವದ ವಿರುದ್ಧ ಮತ್ತು ಸಮಾನತೆಯ ಪರವಾಗಿ ಮತ್ತು ಭಾರತೀಯತೆಯ ಪರವಾಗಿ ಈ ಸ್ವತಂತ್ರ ಭಾರತವನ್ನು ಕಟ್ಟಿ ನಮ್ಮ ಕೈ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತಂದ್ರೆ, ಯಾರು ಸಂವಿಧಾನವನ್ನು ಕಾಪಾಡ್ತಾರೆ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಯಾರು ಸಂವಿಧಾನದ ವಿರೋಧವಾಗಿರ್ತಾರೆ ಅವರನ್ನು ಬುಡ ಸಮೇತ ಕಿತ್ತಾಕಬೇಕು ಅನ್ನೋದನ್ನ ತಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೋ ಸಣ್ಣ ಸಣ್ಣ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಮನಸ್ತಾಪ ಮಾಡಿಕೊಳ್ಳದೆ, ನಮಗೆಲ್ಲ ಪವಿತ್ರವಾದ ಗ್ರಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಅದು ಸಂವಿಧಾನ. ನೂತನ ಸಭಾಂಗಣವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ತು ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಮಾತನಾಡಿ, ಸಮಾಜ ಕಟ್ಟಲು ಎಲ್ಲರ ಸಹಕಾರ ಬೇಕು. ಎಲ್ಲರೂ ಒಂದಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಳಿದಾಗ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗಲು ಸಾಧ್ಯ ಎಂದರು. ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಸುದೀರ್ಘ ಕಾಲ ಅತ್ಯುತ್ತಮ ಸೇವಾ ಕಾರ್ಯದ ಮೂಲಕ ಜನ ಸೇವೆ ಮಾಡಿದೆ ಎಂದು ಅವರು ಶ್ಲಾಘಿಸಿದರು. ಅದಕ್ಕೆ ಶಕ್ತಿಗಳು ಸಮಾಜ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂದೇಶ ಇದೇ ಒಂದು ಕಾರ್ಯಕ್ರಮ ಸಂದೇಶ. ಯಾಕಂದ್ರೆ ಎಲ್ಲ ಸಮಾಜದಲ್ಲಿ ಕೈಗೂಡಿಸಿದ್ದಾರೆ. ಎಲ್ಲ ಶಕ್ತಿಗಳ ಮೂಲಕ ದೊಡ್ಡ ಒಂದು ಸಂದೇಶವಾಗಿದೆ. ಈಗಾಗಲೇ ನಮ್ಮ ಇವರು ಹೇಳಿದ್ರು, ಸ್ವಲ್ಪ ಸಭೆಗೆ ಲೇಟಾಗಿ ಬಂದು ಶಿವಾನಂದ್ ಕುಂಕಲ್ ಶಾಹಿದರು ಹೇಳಿದ್ರು, ಅವರು ಕೂಡ ಸಾಕಷ್ಟು ಸಹಾಯ ನಮಗೆ ಮಾಡಿದ್ದಾರೆ. ನಮ್ಮ ಕಷ್ಟ ಆದರೆ ಅವರು ಕೂಡ ಸಹಕಾರ ಕೊಡ್ತೀವಿ ಅಂತ ಮಾಡಿದ್ದಾರೆ. ಇದೇ ಕುವೆಂಪುರವರ ಮಾತು, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಈ ನಾಡಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಸಮಾಜಗಳು ಕೂಡಿ ಮಾಡಬೇಕು. ಸಮಾಜದ ಹೊಡೆದ ಕೆಲಸಗಳ ವಿರುದ್ಧ ನಾವೆಲ್ಲ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಅರಂತೋಡು ಬದ್ರಿಯಾ ಜುಮಾ ಮಸೀದಿಯ ಖತೀಬರಾದ ಅಲ್ ಹಾಜ್ ಇಸಾಕ್ ಬಾಕಾವಿ ದುವಾ ನೆರವೇರಿಸಿದರು. ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಟಿಎಂ ಶಹೀದ್ ತೆಕಿಲ್ ಅಧ್ಯಕ್ಷತೆ ವಹಿಸಿದ್ರು. ಮತ್ತು ನಮ್ಮ ಅಜ್ಜ ಅವರೆಲ್ಲ ನೇತೃತ್ವದಲ್ಲಿ ಪಟೇಲರ ಎಲ್ಲ ಕುಟುಂಬದವರು ಸೇರಿ ಒಂದು ಸಣ್ಣ ಮಸೀದಿಯನ್ನ 1964ರಲ್ಲಿ ಪ್ರಾರಂಭ ಮಾಡಲಾಯಿತು. ನಂತರ ಇಲ್ಲಿಯ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಆಸುಪಾಸಿನ ಅನೇಕ ಮಸೀದಿ, ಮದರಸಾ ಮತ್ತಿತರ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಬಹಳ ಒಂದು ಯಶಸ್ವಿಯಾಗಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಕಾಸರಗೋಡು, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಎಲ್ಲ ರಂಗದಲ್ಲೂ ಬಹುಶಃ ಪ್ರಥಮ ಬಾರಿಗೆ 1930ರಲ್ಲಿ ಸುಳ್ಯದಲ್ಲಿ ಎಲ್ಲಿಯೂ ಕೂಡ ಮದರಸಾ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜನವರ ಮನೆಯಲ್ಲೇ ಮದರಸಾವನ್ನ ಪ್ರಾರಂಭ ಮಾಡತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ. ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಧನಂಜಯಾಡ್ ಪಂಗಾಯ, ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಶಾಹುಲ್ ಹಮೀದ್, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್, ಕೆಪಿಸಿಸಿ ಸಂಯೋಜಕ ಜಿ ಕೃಷ್ಣಪ್ಪ, ಮಾಜಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಪೊನ್ನಣ್ಣ, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿಗಳಾದ ಭರತ್ ಮುಂಡೋಡಿ, ಎಂ ವೆಂಕಪ್ಪಗೌಡ, ಅರಂತೋಡು ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ಉಪಾಧ್ಯಕ್ಷ ಶಿವಾನಂದ್ ಕುಕುಂಬಳ, ಅರಂತೋಡು ಬದ್ರಿಯಾ ಜುಮಾ ಮಸೀದಿ ಅಧ್ಯಕ್ಷ ಅಶ್ರಫ್ ಗುಂಡಿ, ಪ್ರಧಾನ ಕಾರ್ಯದರ್ಶಿ ಮೂಸಾನ್, ನಿವೃತ್ತ ಉಪನ್ಯಾಸಕ ಅಬ್ದುಲ್ ಮಾಸ್ತಿರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾದ ಹಾಜಿ ಟಿಎಂ ಬಾಬಾ ತೆಕ್ಕಿಲಾ, ಸ್ಥಾಪಕ ಕಾರ್ಯದರ್ಶಿ ಹಾಜಿ ಅಹಮದ್ ಕುಂಜಿ ಪಟೇಲ್, ಗೌರವಾಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಜಿಕ್ಸ್ ವಲಾತ್ ಸಮಿತಿಯ ಉಪಾಧ್ಯಕ್ಷ ಅಬುಬಕರ್ ಪಾರೇಕಲ್, ಎಸ್ಕೆಎಸ್ಎಸ್ ಉಪಾಧ್ಯಕ್ಷ ಆಶಿಕ್ ಕುಕುಂಬಳ, ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಫಜಲ್ ಎ, ಕೋಶಾಧಿಕಾರಿ ಹಾಜಿ ಅಜರುದ್ದೀನ್, ಉಪಾಧ್ಯಕ್ಷ ಶರೀಫ್ ಕುಕುಂಬಳ, ಜವಾದ್, ವಹಾಬ್ ಅಡಿಮರಡ್ಕ, ಮನ್ಸೂರ್ ಪಾರೇಕಲ್, ಹನೀಫ್,
ಜುಬೇರ್, ತಾಜುದ್ದೀನ್ ಎಸರಂತೋಡು, ಫಯಾಜ್ ಪಟೇಲ್, ಮುಜಾಂಬಿಲ್, ಮುಜೀಬ್, ಸಮದ್ ಕೊಡಂಕೇರಿ, ನವಾಜ್ ಮೊದಲಾದವರು ಭಾಗವಹಿಸಿದ್ರು. ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ಎಂ ಅಬ್ದುಲ್ ಮಜೀದ್ ಸ್ವಾಗತಿಸಿದ್ರು. ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಟಿಎಂ ಶಹೀದ್ ತೆಕಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಮೊಹಮ್ಮದ್ ಗಜಾಲಿ ಕೆಬಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಸುಳ್ಯ.